ಉಡುಪಿಯ ಆಭರಣ ಜ್ಯುವೆಲರ್ಸ್ ಆಭರಣ ಮೋಟಾರ್ಸ್ ವತಿಯಿಂದ ರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳೆಯರಿಗಾಗಿ ಟ್ರೆಷರ್ ಹಂಟ್ ಸ್ಪರ್ಧೆಯನ್ನ ಆಯೋಜಿಸಿದ್ರು. ಉಡುಪಿಯ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆಯಾದ ಆಭರಣ ಜ್ಯುವೆಲರ್ಸ್ ಮತ್ತು ಆಭರಣ ಮೋಟಾರ್ಸ್ನಿಂದ ಮಹಿಳಾ ದಿನಾಚರಣೆಯ ಅಂಗವಾಗಿ ಅತ್ಯಂತ ಕುತೂಹಲಕಾರಿ ಹಾಗೂ ರೋಮಾಂಚನ ಮೂಡಿಸುವ ಟ್ರೆಷರ್ ಹಂಟ್ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ನಾನಾ ಸ್ಥಳಗಳಲ್ಲಿ ಆಯೋಜಕರು ಅವಿದಿಟ್ಟ ವಸ್ತುಗಳನ್ನು ಹುಡುಕುವ ಸ್ಪರ್ಧೆ ಇದಾಗಿದ್ದು, ಸಂಸ್ಥೆಯ ಮಹಿಳಾ ಗ್ರಾಹಕರಾದ 47 ಮಂದಿ ಮಹಿಳೆಯರು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ನಿಟ್ಟೂರಿನ ಆಭರಣ ಮೋಟಾರ್ಸ್ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಟ್ರೆಷರ್ ಹಂಟ್ ಸ್ಪರ್ಧೆಗೆ ಆಭರಣ ಸಮೂಹ ಸಂಸ್ಥೆಯ ಸಂಧ್ಯಾ ಸುಭಾಷ್ ಕಾಮತ್ ಹಾಗೂ ವೀಣಾ ಮಹೇಶ್ ಕಾಮತ್ ಜಂಟಿಯಾಗಿ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. 47 ಮಂದಿ ಮಹಿಳೆಯರು ತಮ್ಮ ಕಾರುಗಳೊಂದಿಗೆ ಆಗಮಿಸಿ ಈ ಟ್ರೆಷರ್ ಹಂಟ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ರು. ಆಭರಣ ಸಮೂಹ ಸಂಸ್ಥೆಯ ನಿರ್ದೇಶಕರಾದ ಸುಭಾಷ್ ಎಂ ಕಾಮತ್, ಮಹೇಶ್ ಎಂ ಕಾಮತ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಉಡುಪಿ.